ಸೂರ್ಯ ಸ್ವಾಮಿ ಕೊಡಗತ್ತಗೋಕರ ಶ್ರೀ ಸ್ಪೋರ್ಟ್ಸ್ ಸೂರ್ಯ ಕೂಟ ನಡುವೆ ದ್ವಿತೀಯ ಅವಧಿಯ ಸ್ಪರ್ಧೆ ಈಗ ಪ್ರಾರಂಭಗೊಂಡಿದೆ. ಕೆಜಿ ವಿಭಾಗದಲ್ಲಿ 7-11 ಮುನ್ನಡೆಯಲ್ಲಿ ರಾಮಾಂಜಲಿ 11-7. ಈ ಪಂದ್ಯದಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಪೂಜಾಲಕಟ್ಟೆಯ ಇತಿಹಾಸದಲ್ಲಿ ಅನೇಕ ಬಾರಿ ದೂರದ ಉಪ್ಪಳಿನ ಶ್ರೀಕೃಷ್ಣ ಚೈತನ್ಯವನ್ನು ಭಾಗವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದಂತಹ ಶ್ರೀ ರಾಮ FC ಅವರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಇವರಿಗೆ ಅತ್ಯಂತ ಆದರಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮುಕ್ತ ವಿಭಾಗದ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಬೇಕು. ಪ್ರೇರಣ ಮಂಗಳೂರು ಯುಕ್ತ ಫ್ರೆಂಡ್ಸ್ ಕಲ್ಲರ್ಕ ಇದ್ದೀರಾ? ಪ್ರೇರಣ ಮಂಗಳೂರು ಸಿದ್ಧರಾಗಿರಬೇಕು. ನಾವು ಇದೀಗ ಈ ಪಂದ್ಯಾವಳಿಯಲ್ಲಿ 45 ತಂಡಗಳಲ್ಲಿ ಭಾಗವಹಿಸುವಲ್ಲಿ ಕಾಸರಗೋಡಿನಲ್ಲಿ ಏಕೈಕ ತಂಡ ರಾಮಾಂಜಲಿ. ಮಾಲಕರು ಮಾನ್ಯ ಅಬ್ದುಲ್ ಶುಕೂರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಮಾನ್ಯ ಅಬ್ದುಲ್ ಶುಕೂರ್ ಅವರಿಗೆ ಬಹಳ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೆಜಿ 45 ಆದ್ರೂ ಕೂಡ 50 ಆದ್ರೂ ಕೂಡ 55 ಆದ್ರೂ ಕೂಡ ಸಾಗರ್ ಪಾಸ್. ಕಳೆದ 2 ವರ್ಷಗಳಲ್ಲಿ ವಿದೇಶ ಪ್ರಯಾಣವನ್ನ ಮಾಡಿ ಮತ್ತೆ ಕಬಡ್ಡಿ ಕಣಕ್ಕೆ ಬಂದಂತಹ ಸಾಗರ್. ಸುನಿಲ್ ಉಪ್ಪಳ ಕೋಡಿಬಾಯ್ ದಾವಣಗೆರೆ. Yes, Siri Sagar, junior star player of Tokut. ಅನೇಕ ಸಮಯಗಳ ವಿಶ್ರಾಂತಿಯ ಬಳಿಕ ಅನೇಕ ವರ್ಷಗಳ ವಿಶ್ರಾಂತಿಯ ಬಳಿಕ ಅವರು ಆಡುವ ಪ್ರಯತ್ನದಲ್ಲಿ ಮೊದಲ ದಾಳಿಯಲ್ಲಿ ವಿಫಲರಾಗಿದ್ದಾರೆ. 15-7 ಸೂಪರ್ ಟೇಕಲ್ ಆನ್ ಆಗಿದೆ. ಸುನಿಲ್ 15-7 ಈ ಅಂಕಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಸಿದ್ಧರಾಗುವಂತೆ 40 ಕೆಜಿ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಕರೆ. Last 5 minutes. 2 are died. 5 minutes to go to the time. 2 are died. Inilah Kabaddi ini ಕಾರ್ಯಕ್ರಮ ಇಂಪ್ಲಾಂಟ್ ಕ್ಲಬ್ದ ಮಾಜಿ ಅಧ್ಯಕ್ಷ ಬೇನಂತ ಅಬ್ದುಲ್ಲಾ ಸುಪುತ್ರಿ ಸನ್ಮಾನ್ಯ ಈ ನಡುವೆ ಸುನಿಲ್ ದಾಳಿಯಲ್ಲಿ 15-8 15-8 third right. Yes, right. 15-9 third right.
15-9, third right. ಇದು ಸುನಿಲ ಅಚಾನಕ್ ಚಿರತೆಯ ದಾಳಿ. ಮೂರು ನಿಮಿಷವಾಗಿದೆ. 16-9, 3 ನಿಮಿಷವಾಗಿದೆ. ಮಾನ್ಯ ತಾರಾನಾಥ್ ಕಚೇಕಾರ್ ಅವರ ಧ್ವನಿ ಇವತ್ತು ಕೇಳಲೇ ಇಲ್ಲ. ಒಂದಷ್ಟು ಮಾತು ಅವರ ಮೂಲಕ ಬರಬೇಕೆಂಬುದಾಗಿ ನಮ್ಮ ಅಪೇಕ್ಷೆ. ಮಂಗಳೂರು ಕ್ಯಾಂಪಸ್ ಯಾವುದಾದ್ರೂ ಒಬ್ಬ ಆಟಗಾರ ಒಮ್ಮೆ ವೇದಿಕೆ ಬರಬೇಕು. ಮಂಗಳೂರು ಕ್ಯಾಂಪಸ್ ತಂಡದ ಮುಕ್ತ ವಿಭಾಗದ ಕಬಡ್ಡಿ ಆಟಗಾರ ಯಾರ್ಯಾರು ಮೂಲಕ ವೇದಿಕೆ ಬರಬೇಕು. ಸ್ಪರ್ಧೆ ಮುಂದುವರಿಯೋಣ. ವೆಲ್ಕಮ್ ಟು ಕೋರ್ಟ್ ಮತ್ತು ಶ್ರೀ ರಾಮಾಂಜನೇಯ ಸ್ಪೋರ್ಟ್ಸ್ ಕಾವ್ಲೆ ಪೆರ್ನೆ ಕಾವ್ಲೆ ನಡುವೆ ಇದೀಗ ನಿರ್ಣಾಯಕ ದಾಳಿ, ಅತ್ಯಂತ ನಿರ್ಣಾಯಕ ದಾಳಿಯಾಗಿದೆ. 2 ಅಂಕ. ಥರ್ಡ್ ರೈಟ್ 11-16 11-16 ರಾಮಾಂಜನೇಯ ಮುನ್ನಡೆ. 2 minutes 2 ನಿಮಿಷ. ಕರುಣಾಕರ ಗಜಕಾರು ಟ್ರೆಷರ್ನ ಮಾಲಕರು ಮಾನ್ಯ ಕರುಣಾಕರ ಗಜಕಾರರು ಬಂದಿದೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಾನ್ಯ ಕರುಣಾಕರ ಗಜಕಾರರಿಗೆ ಬಹಳ ಗೌರವಪೂರ್ವಕ ಸ್ವಾಗತವನ್ನು ಮಾಡ್ತಾರೆ. ಮಂಗಳೂರು ಕ್ಯಾಂಪಸ್ನ ಯಾವುದೇ ಆಟಗಾರರು ಮಂಗಳೂರು ಕ್ಯಾಂಪಸ್ ತಂಡದ ಯಾವುದೇ ಆಟಗಾರರು ವೇದಿಕೆಗೆ ಬರಬೇಕು. ಬಂಗಾರ ಕಬಡ್ಡಿ ಮಂತ್ರಿಗಳಾರೆ ಫಸ್ಟ್ ಪ್ರೈಸ್ 1 ಕ್ವಿಂಟಲ್ ಬರ್ತದೆ, ಸೆಕೆಂಡ್ ಪ್ರೈಸ್ 50 ಕಿಲೋ ಬರ್ತದೆ. ಇಂಥ ಮಾತ್ರ ಕೊಡ್ಕೊಂಡು 5 ಉಂಡಿಗೆ ಗಂಗಾರ ಬಿದ್ದಾಡೋದು ಅವು ಏಪ ಮಲ್ಪಾರದು ಅದ ಅವು ಬಹುಮಾನ ಪಡೆಯುವುದಾದ್ರೆ ಒಂದು ಪಿಕಪ್ ಪತ್ರ ನೋಡೋಣ, 5 ಪತ್ರ ನೋಡಿದಾಗ ಈ ಸಾರಿ ನಮ್ಮ ಕುಂದಪ್ಪಣ್ಣನ ಪ್ರಥಮ ಬಹುಮಾನ ಪತ್ರ ನೋಡಿದಾಗ ಒಂದು ಪಿಕಪ್ 5 ದಿನ ನೋಟಿಗೆ ಹಾಕಿದ್ದೇವೆ. ಕಾರ್ಯಾಧ್ಯಕ್ಷರಾದ ರಮೇಶ್ ಕೋಕ್ರಾಜೆ ತಮ್ಮನ್ನು ಸಹ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. అట్లే ఇదల్లా అన్న మరి గొబ్బు నగలగలేదు.
ಅವರೇ ತಮಗೂ ಸಹ ಬಹಳ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ರಾಜೇಶ್ ಬಿಡ್ಬೇಕಲ್ಲ, ರಾಜೇಶ್ ಬಿಡ್ಬೇಕಲ್ಲ. ಹಳದಂಗಡಿ ಬೆಂಗಳೂರು ತಾಲೂಕಿನ ಹಳದಂಗಡಿಯ ಭಾರತೀಯ ಜನತಾ ಪಕ್ಷದ ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಾನ್ಯ ಕಾರ್ಯದರ್ಶಿಯಾದ ಮಾನ್ಯ ವಿಶ್ವನಾಥ ಅವರು ನಮ್ಮ ಜೊತೆಗಿದ್ದಾರೆ. ಮಾನ್ಯ ವಿಶ್ವನಾಥ ಅವರನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಾನ್ಯ ಪ್ರವೀಣ್ ಗುರುತಿಂಗ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಂದ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸ್ವಸ್ತಿಕ್ ಪುರಸ್ಕಾರವನ್ನು ಪಡೆದಿರುವವರು ಮಾನ್ಯ ಶ್ರೀ ಸದಾಶಿವ ನೇತೃತ್ವ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ನಿಶ್ಚಿತ ಮುಖಂಡರೇ ಆತ್ಮೀಯ ಸ್ನೇಹಿತರಾದಂಥ ಬೇಬುಗುಂದರವರು ಆಗಮಿಸಿದ್ದಾರೆ. ಮಾನ್ಯ ಬೇಬುಗುಂದರವರಿಗೆ
20-32 ಉಮಾಮಹೇಶ್ವರಿ ಕಾಪಿಗಾಡ್ 32-20.